ಸ್ವಾತಂತ್ರ್ಯ ಬಂದ ನಂತರ 31 ಪಂಚಾಯಿತಿಗಳಲ್ಲಿ 25 ಪಂಚಾಯಿತಿ ಪ್ರಥಮ ಬಾರಿಗೆ ಬಂದಿದೆ. ಪಟ್ಟಣ ಪಂಚಾಯತ್ ನಮ್ಮದೇ, ನಗರ ಸಭೆ ನಮ್ಮದೇ. ನಮ್ಮಲ್ಲಿರುವಷ್ಟು ಚುನಾಯಿತ ಸದಸ್ಯರು, ನಮ್ಮಲ್ಲಿರುವಷ್ಟು ಸಹಕಾರಿ ಸಂಘದ ನಿರ್ದೇಶಕರು, ನಮ್ಮಲ್ಲಿ ಇರುವಷ್ಟು ಬೂತ್ ಸಮಿತಿಯ ಸಕ್ರಿಯತೆ ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಘಟನಾತ್ಮಕವಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಶಕುಂತಲಾ ಶೆಟ್ಟಿ ಹೋದಾಗಲೂ ನಡೆದಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಇತಿಹಾಸ ಇದೆ, ನೀವು ಸ್ವಲ್ಪ ನೋಡಿ ಇತಿಹಾಸವನ್ನು ಹೇಗಿದೆ ಅಂತೇಳಿ. ಆ ಎಲ್ಲ ಸಂದರ್ಭದಲ್ಲಿ ಸಮರ್ಥವಾಗಿ BJP ಗೆದ್ದಿದೆ. ನಾನು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಾಕಿಯವರ ಬಗ್ಗೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಯಾಕಂದರೆ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಏನು ಮಾಡಿದ್ದೇವೆ, ನಾವು ಅದನ್ನು ಇದು ಮಾಡ್ತೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರವೇ ಹಿಂದುತ್ವ ಅಂತ, ಇದನ್ನು ನಾವು ಮತ್ತೆ ಬಿಟ್ಟು ನಮ್ಮ ಬೇರೆ ಅಜೆಂಡಾ ಇಲ್ಲ. ಇವತ್ತು ಲವ್ ಜಿಹಾದನ್ನು ನಿಲ್ಲಿಸಬೇಕು ಅಂತೇಳಿ ಮತಾಂತರ ಕಾಯ್ದೆಯನ್ನು ಕರ್ನಾಟಕದಲ್ಲಿ ತಂದದ್ದು. ಅದರ ಮುಖಾಂತರ ಇವತ್ತು ನಿಯಂತ್ರಣಕ್ಕೆ ಬರ್ತಾ ಇದೆ. ಇವತ್ತಿಂದ ನಾಳೆಗೆ ಅದು ನಿಯಂತ್ರಣಕ್ಕೆ ಬರುವಂಥದ್ದಲ್ಲ. ಕ್ರಮೇಣವಾಗಿ ಬಹುಶಃ ಅದೆಲ್ಲ ನಿಯಂತ್ರಣಕ್ಕೆ ತರುವಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಮರ್ಥವಾಗಿದೆ. ಮತದಾರ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೋದು. ಪುತ್ತೂರಿಗೆ ಇದು ಹೊಸ್ತಲ್ಲ, ಬೇರೆ ಕ್ಷೇತ್ರಕ್ಕೂ ಹೊಸ್ತಲ್ಲ. ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿದ್ರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯವರನ್ನೇ, ಅದು ಕೂಡ ಅವಿಭಾಜಿತ ಪುತ್ತೂರು ತಾಲೂಕಿನವರನ್ನೇ ಮಾಡಿದ ಹೊರತು ಬೇರೆ ಯಾರನ್ನು ಮಾಡಲಿಲ್ಲ. ಉದಾಹರಣೆಗಳು ಇದೆ, ಆದರೆ ಪುತ್ತೂರಿನಲ್ಲಿ ಅವಿಭಾಜಿತ ಪುತ್ತೂರು ತಾಲೂಕಿನವರು ಇದ್ದಾರೆ. ನಾನು ಸಂಜೀವ ಮಠಂದೂರು ಅವರಿಂದ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗಿದೆ, ಅವರನ್ನ ಈ ಸಲ ಚುನಾವಣೆಗೆ ಇರಿಸುವುದಕ್ಕೆ ಗಡಾಖಂಡಿತ ತಡೆ ಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಒಳಗೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಆರೋಪ ಇದೆ. ನಾನು ಹಾಗೆ ಭಾವಿಸಿದರೆ ಈ ಒಂದು ಪ್ರೆಸ್ಸಲ್ಲಿ ನಾನು ಕೂತ್ಕೊಳ್ತಾ ಇರಲಿಲ್ಲ. ನನಗೆ ಅಂತ ಯಾವುದೇ ಭಾವನೆಗಳು ಇಲ್ಲ.